ದಸರಾ ಹಬ್ಬದ ಶುಭಾಶಯ ಬೇಕು ಅಂತ ಎಲ್ಲರೂ ಹೇಳಿದ್ರು, ನಾನು ಹೇಳಿದ್ರೆ ತಪ್ಪಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾನ ಈ ಮಟ್ಟದಲ್ಲಿ ರೀಚ್ ಮಾಡಿಸಿದ್ದಕ್ಕೆ ಎಲ್ರಿಗೂ ದೊಡ್ಡ ಈ ತಂಡದ ಪರವಾಗಿ ನಾನು ರೀತಿ ಪರವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಹೇಳಿದ್ರೆ ನನ್ನ ಸಿನಿಮಾ ಕೆರಿಯರಲ್ಲಿ ಗೊತ್ತಿಲ್ಲ, ಮುಂದೆ ನಾನು ಈ ಥರ ಸಿನಿಮಾ ಮಾಡ್ತೀರಾ ಅಂತ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ. ಸಿಕ್ಕಿದ್ರೆ ಅದೊಂದು ಗೊತ್ತಿಲ್ಲ, ಅದಕ್ಕಿಂತ ದೊಡ್ಡ ಖುಷಿ. ಬಟ್ ಇದು ನನ್ನ ಲೈಫ್ನ ದೊಡ್ಡ ಅಚೀವ್ಮೆಂಟ್. ನಾನು ಇವಾಗ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಮಾಡ್ತಾನೆ ಗೊತ್ತಿಲ್ಲ ನನಗೆ. ಒಂದು ಸಿನಿಮಾದಲ್ಲಿ ಆಗಲೇ ಹೇಳಿದೆ 50 ಸಿನಿಮಾ ಆಯಿತು ಅಂತ. ಇದು 48ನೇ ಸಿನಿಮಾ ನಾನು ಕಾಂತಾರ ಮಾಡಿದ್ದು, 2 ಸಿನಿಮಾ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲಿ ನಾನು ಒಬ್ಬ ರೈಟರ್ ಆಗಿ ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ಫ್ರಮ್ ದ ಬಿಗಿನಿಂಗ್ ಈ ತಂಡದ ಜೊತೆ ಇದ್ದೆ ನಾನು. ತುಂಬಾ ಕಲಿತೆ ಈ ಸಿನಿಮಾದಿಂದ. ಅಂದ್ರೆ ಬರೀ ಸಿನಿಮಾ ಅಂದ್ರೆ ಹೋಗ್ತೀವಿ, ಪರ್ಫಾರ್ಮ್ ಮಾಡ್ತೀವಿ, ಬರ್ತೀವಿ, ಆಮೇಲೆ ಥಿಯೇಟರ್ ನೋಡ್ತೀವಿ, ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತೀವಿ. ಬಟ್ ಈ ಸಿನಿಮಾದಲ್ಲಿ ಇಷ್ಟೊಂದು ಕಷ್ಟ ಇದೆ, ಇಷ್ಟೆಲ್ಲ ಕೆಲಸ ಇದೆ ಅಂತ ನನಗೆ ಗೊತ್ತಾಗಿದ್ದು ಸರ್ಕಾರ ಗೊತ್ತಾಗಿದ್ದು. ಬಟ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಗೊತ್ತಾಗಿದೆ. ಸರ್ ಮತ್ತು ನನಗೆ ಗೊತ್ತಿಲ್ಲ, ಅವರು ಈಗ ನಿಮ್ಮೊಂದು ಶಾಲೆಯಲ್ಲಿ ಕೂತಿದ್ದಾರೆ, ಅವ್ರು ಕಣ್ಣು ನೋಡಿ ಇನ್ನು ಅಂದ್ರೆ ಸಿನಿಮಾ ಪೋಸ್ಟ್ ಸ್ಟಾರ್ಟ್ ಟೈಮಲ್ಲಿ ಅವ್ರು ಮನೆಗೆ ಹೋಗಿಲ್ಲ. ಆಲ್ಮೋಸ್ಟ್ ಒಂದು 2 ತಿಂಗಳ ಮೇಲೆ ಮನೆಗೆ ಹೋಗಿಲ್ಲ. ಎಲ್ಲಿ ಸ್ಟುಡಿಯೋದಲ್ಲಿ ಇರ್ತದೆ ಅಲ್ಲೇ ಬಟ್ಟೆ ತರಿಸಿ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಮಲಗಿ 1 ಗಂಟೆ 2 ಗಂಟೆ ನಿದ್ದೆ ಮಾಡಿಕೊಂಡು ಈ ಸಿನಿಮಾಕ್ಕೆ ಬಂದ ಪಾಡು ಸುಮಾರಿದೆ. ನಾನು ಹೇಳಬೇಕಾದ್ರೆ ಮೇ ಬಿ ಸಾಕಾಗಲ್ಲ ಈ ವೇದಿಕೆ ಅಷ್ಟು. ಎಲ್ಲರೂ ಇಡೀ ನಮ್ಮ ಡೈರೆಕ್ಷನ್ ತಂಡ ಇರ್ಬೋದು, ಕ್ಯಾಮರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಸೆಕ್ಟರ್ ಇರ್ಬೋದು, ಎಲ್ಲರೂ. ಆದ್ರೆ ಈ ಸಿನಿಮಾ ಸರಿಯಾಗಿದ್ದು ಆಗಿದ್ದು ಈ ಸಿನಿಮಾ ಮಾಡಿಕೊಟ್ಟಿದ್ದು ಅವ್ರದೊಂದು ದೊಡ್ಡ ಮನಸ್ಸಲ್ಲಿ ಆಸೆ ಇತ್ತು ಅವ್ರಿಗೆ. ಇದನ್ನ ಇಡೀ ವಿಶ್ವಕ್ಕೆ ನಾನು ತೋರಿಸ್ಬೇಕು ಈ ಒಂದು ವಿಷಯ ಅಂತ ಹೇಳಿ ಆ ಆಸೆಗೆ ದೇವರು ಅಸ್ತು ಹೊಂದಿದ್ದಾರೆ. ಸ್ಪೆಷಲಿ ಮುಖೇಶ್ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾವ ಒಂದು ರಾತ್ರಿನೂ ಫೋನ್ ಮಾಡಿದ್ವಿ ಸುಮಾರು ಸಲ, ಏನೋ ಡೌಟ್ ಬಂದ್ರೆ ಮುಖೇಶ್ ಹೀಗೆ ಮಾಡೋಣ ಅದು ಹೀಗೆ ಆಗ ಅವರು ಸಜೆಷನ್ ಕೊಡ್ತಾ ಇದ್ರು. ತುಂಬಾ ಥ್ಯಾಂಕ್ ಯು ಮುಖೇಶ್ ಅದಕ್ಕೆ. ಅಂಡ್ ಇನ್ನೊಂದು, ಕೆಲವೊಂದ್ಸಲ ಸಿನಿಮಾ ನಡೆದಾಗ ಏನೋ ತೊಂದರೆಗಳಾಗ್ತಾ ಇತ್ತು, ನಮಗೆ ಭಯ ಆಗ್ತಾ ಇತ್ತು. ಅಂದ್ರೆ ಏನೋ ನಮಗೆ ತಪ್ಪಾಗಿದೆಯಾ ಅನ್ನೋ ಫೀಲ್ಗೆ ಅಂದ್ರೆ ಆ ತರ ಹೋಗ್ತಾ ಇತ್ತು ಮೂಡು, ಏನಾದ್ರು ಆಗಿದೆಯಾ ಅನ್ನೋ. ನೋಡ್ಬೇಕಾದ್ರೆ ಸಿನಿಮಾ ಹೋಗ್ತಾ ಅದಲ್ಲ, ನೀವು ಇದೆಲ್ಲ ಮಾಡ್ಬೇಕಾಗಿದ್ದು ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು ನೀವು. ಅದಕ್ಕೆ ಅಲ್ಲಿ ನೀವು ತಡೆ ಹೋಗಿದ್ದೀನಿ ನಾನು ಒಂದು ಮತ್ತೆ ಗೊತ್ತಾಯ್ತು. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಬಂದಿದೆ ಸಿನಿಮಾದಲ್ಲಿ, ನೆಕ್ಸ್ಟ್ ಏನೋ ಸಿಕ್ಕಿತ್ತು ನಮಗೆ. ಸೊ ಅದು ಅವಾಗ ನಾವು ಖುಷಿ ಕೊಟ್ಟಿದ್ದವು, ನಾವೇನೋ ಒಳ್ಳೇದೇ ಮಾಡ್ತಾ ಇದ್ವಿ ಅಂತ. ಸರ್ ಅದು ನಾವು ಸ್ವಲ್ಪ ದಿನ ಎಲ್ಲ ಬಿಟ್ಟಿದ್ವಿ, ಸರ್ ಸುಮಾರು ದಿನ ಎಲ್ಲ ಬಿಟ್ಟು ಚಪ್ಪಲಿ ಕೂಡ ನಾವು ಹಾಕ್ತಾ ಇರಲಿಲ್ಲ ಅಲ್ಲಿ ಆ ಒಂದು ಕೋಲದೇನು ಸೀಕ್ವೆನ್ಸ್ ನಡೆಯುತ್ತೆ ಜಾಗದಲ್ಲಿ. ಸೊ ಸರ್ ಎಲ್ಲ ಹೇಳಿದ್ರು, ಸಿನಿಮಾ ನೋಡಿದ್ರ ಯಾರೆಲ್ಲ ನೋಡಿದ್ರಿ ಮತ್ತೆ ನೋಡಿ, ನೋಡಿದವರು ಟಿಕೆಟ್ ಸಿಕ್ಕಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸಿಗುತ್ತೆ ಟಿಕೆಟ್. ಥ್ಯಾಂಕ್ ಯು ಸೋ ಮಚ್.